ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಇದರ ಉತ್ತರ ಮಂಡಲ ವತಿಯಿಂದ ಸುರತ್ಕಲ್ ಮಹಾನಗರ ಪಾಲಿಕೆಯ ಮುಂಭಾಗ ಪ್ರತಿಭಟನೆ ನಡೆಯಿತು. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿದರು. ನಿಕಟಪೂರ್ವ ಕಾರ್ಪೊರೇಟರ್ ಲೋಕೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಷ್ಟವಾಗುವಂತ ಪರಿಸ್ಥಿತಿಯನ್ನ ಈ ಸರ್ಕಾರ ತಂದೊಡ್ಡಿದೆ. ಜನಪರವಾದ ಹೋರಾಟವನ್ನ ನಾವು ಮಾಡಬೇಕಾಗಿದೆ ಅನ್ನುವಂತಹ ಯೋಜನೆಯೊಂದಿಗೆ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ನನ್ನ ಹೊಸ ಜೀವನದಲ್ಲಿ ಅಂತ ಹೇಳ್ಬೋದು, ಯಾವುದೇ ಪ್ರತಿಭಟನೆಗೆ ಹೋಗುವಂತ ಸಂದರ್ಭದಲ್ಲಿ ಮೇಲ್ಮೇಲೆ ಕೆಲವು ವಿಷಯಗಳನ್ನ ನೋಡ್ಕೊಂಡು ಹೋಗ್ತೇವೆ. ಮೇಲಿನ ಮೇಲೆ ಇವತ್ತು ಆ ಪ್ರತಿಭಟನೆ ಇದ್ರೆ ಆಯ್ತು, ಈ ವಿಷಯ ಸಾಧಾರಣ ನನಗೆ ಗೊತ್ತಿರ್ತದೆ, ಏನಾದ್ರೂ ಒಂದು ನೋಡಿ ಓದಿ ತಿಳ್ಕೊಂಡಿರ್ತೇವೆ. ಇವತ್ತಿನ ಪ್ರತಿಭಟನೆ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಕೊಡಿ ಅಂತ ಜಿಲ್ಲೆಯಲ್ಲಿ ಕೇಳಿದೆ. ನಿನ್ನೆ ಓದಲಿಕ್ಕೆ ಶುರು ಮಾಡಿದ್ದೇನೆ, ಇನ್ನೂ ಸಹ ಆಗ್ತಾ ಇಲ್ಲ. ಬಹುಶಃ ಇದಕ್ಕೊಂದು 100 ಪ್ರತಿಭಟನೆ ಮಾಡುವಷ್ಟು ಮೆಟೀರಿಯಲ್ಸ್ ನಮ್ಮ ಕೈಯಲ್ಲಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಮಸ್ಯೆನ ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಆ ಸಮಸ್ಯೆ ಮೂಲಕ ಅವರು ದುಡ್ಡು ಮಾಡ್ತಾರೆ. ಆ ದುಡ್ಡು ಮಾಡಿ ಎಲ್ಲೋ ಒಂದು ಕಡೆ ಜನ ಧ್ವನಿ ಎತ್ತಬೇಕು ಅನ್ನುವಂತ ಹೊತ್ತಿನಲ್ಲಿ ಅದಕ್ಕಿಂತ ದೊಡ್ಡದಾದ ಸಮಸ್ಯೆಯನ್ನ ಎದುರಿಡ್ತಾರೆ. ಆಗ ಈ ಹಿಂದಿನ ಸಮಸ್ಯೆ ಎಲ್ಲ ಒಂದು ಜನರಿಗೆ ನೆನಪೋಗ್ತದೆ, ಹೊಸ ಸಮಸ್ಯೆ ಕಣ್ಣು ಮುಂದೆ ಬರ್ತದೆ. ದೊಡ್ಡದಾದ ಭ್ರಷ್ಟಾಚಾರ ಮಾಡ್ತಾರೆ. ಭ್ರಷ್ಟಾಚಾರ ಮಾಡಿದ ನಂತರ ಆ ಇಲಾಖೆಗೆ ಸಂಬಂಧಪಟ್ಟಂತ 2-3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ದುಡ್ಡು ಮನೆಗೆ ತಗೊಂಡು ಹೋಗುವುದು ಸಿದ್ದರಾಮಯ್ಯ ಮತ್ತು ಅವರ ಕ್ಯಾಬಿನೆಟ್, ಸಸ್ಪೆಂಡ್ ಆಗುವುದು ಅಲ್ಲಿ ಕೆಲಸ ಮಾಡುತ್ತಿರುವಂತ ಅಧಿಕಾರಿ. ಆರ್ಸಿಬಿ ಕಪ್ಪು ಬಿದ್ದಂತ ಕಪ್ಪು ಅವ್ರು ಗೆದ್ದಂತ ಸಮಯದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ. 11 ಜೀವಗಳನ್ನ ನಾವು ಕಳೆದುಕೊಂಡಿವಿ. ಯಾಕೆ ನಾವು ಕಳೆದುಕೊಂಡಿವಿ? 11 ಯುವಕರು ನಮ್ಮೊಂದಿಗಿಲ್ಲ ಇವತ್ತು. ಯಾಕೆ ಅವ್ರ ತಪ್ಪಾಗಿರ್ಬೋದಾ? ತುಂಬಾ ವಿಶ್ಲೇಷಣೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಇಲ್ಲೊಂದು ಆಗ್ತಾ ಇರ್ತದೆ. ಆರ್ಸಿಬಿ ಕರ್ನಾಟಕದ ಟೀಮ್ ಅಲ್ಲ, ನಮ್ಮ ದೇಶದ ಟೀಮ್ಸ್ ಅಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಅದ್ರ ಬಗ್ಗೆ ಭಾವನೆ. ಆರ್ಸಿಬಿ ಅಂದ್ರೆ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್ ಅನ್ನುವಂತ ಶಬ್ದ ಇದೆ, ಜನರಿಗೆ ಕನೆಕ್ಷನ್ ಇದೆ ಅದರೊಟ್ಟಿಗೆ. ಅದಕ್ಕೋಸ್ಕರ ಅದರ ಮೂಲಕ ರಾಜಕೀಯ ಲಾಭ ತೆಗೆದುಕೊಳ್ಬೇಕು. ಯಾರೋ ಕ್ರಿಕೆಟ್ ಆಡುದು, ಯಾರೋ ವಿಕೆಟ್ ತೆಗೆದದ್ದು, ಯಾರೋ ಸೆಂಚುರಿ ಹೊಡೆದದ್ದು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅದರ ಮೂಲಕ ಕಪ್ಪನ್ನು ಹಿಡಿದುಕೊಂಡು ತಾವೇ ಆಡಿದ ಹಾಗೆ ಮಾಡುವಂತ ಗಲಾಟೆಯನ್ನ ಪ್ರಹಸನ ಮಾಡಿದ್ರು. ಪೆಟ್ಟು ಬಿದ್ದದ್ದು ಯಾರಿಗೆ? 11 ಸಾರ್ವಜನಿಕರು ಸತ್ತೋದ್ರು. 3-4 ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ಇಂದ ಹೇಳಿದ್ರು ಅವರಿಗೆ, ನೀವು ಇದನ್ನ ಮಾಡಬೇಡಿ ಇದನ್ನ ಅಂತ. ಕೇಳಲಿಲ್ಲ. 3-4 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. 1000 ಸಮಸ್ಯೆಗಳಿದೆ. ಕಾರ್ಪೊರೇಷನ್ಗೆ ಬಂದ್ರೆ 1000 ಸಮಸ್ಯೆಗಳಿದೆ. ಮೂಡಕ್ಕೆ ಹೋದ್ರೆ ನಿಮಗೆ ಮತ್ತೆ 1000 ಸಮಸ್ಯೆಗಳು ಅಲ್ಲಿ ಸಿಗ್ತದೆ. ಈಗ ಈ ಸಂದರ್ಭ ಮಾಜಿ ಕಾರ್ಪೊರೇಟರ್ಗಳು, ಮಾಜಿ ಮೇಯರ್ಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.